ಹಲೋ ಮೈ ವ್ಯೂವರ್ಸ್, ಇವತ್ತು ಒಂದು ನನಗೆ ಸ್ಪೆಷಲ್ ಡೇ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಬರ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಂದು ಪುಟ್ಟ ಆಸೆ, ಅದನ್ನು ನೀವೆಲ್ಲ ಈಡೇರಿಸ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥದ್ದೇನಿಲ್ಲ. ಮದುವೆ ಅಂದರೆ ಏನು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತೊಂದು ನಂದು ಕೂಡ ಆ್ಯನಿವರ್ಸರಿ ಇದೆ. ಬಟ್ ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದರಲ್ಲಿ ಹ್ಯಾಪಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಹ್ಯಾಪಿ ಅಂತ ಹೇಳ್ತಾರೆ. ಹೇಗೋ ಒಟ್ಟಿನಲ್ಲಿ ಖುಷಿಯಾಗಿ ಇರಬೇಕು ಅಷ್ಟೇ. ಹಾಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಟಿಫನ್ ತಿಂದು ಬಂದೆ ಟೆಂಪಲ್ಗೆ ಅಂತ. ಒಬ್ಬರು ನನ್ನ ಹಿಂದೆನೇ ಬರ್ತಾಯಿದ್ರು ರಾಯರ ದರ್ಶನಕ್ಕೆ ಅಂತ. ಮಾತಾಡಿಸಿದೆ, ಒಂಥರ ಜೆನ್ಯೂನ್ ಅನ್ನಿಸ್ತು. ಸೊ ಒಂದು ವೀಡಿಯೋ ಮಾಡಿಕೊಡಿ ಅಂತ ನಾನೇ ಕೇಳಿದೆ. ಎಲ್ಲ ವ್ಯಕ್ತಿಗಳು ಕೆಟ್ಟವರಲ್ಲ, ಎಲ್ಲ ವ್ಯಕ್ತಿಗಳು ಒಳ್ಳೆಯವರಲ್ಲ ಅಂತ. ಹಾಗೆಯೇ ಇವರು ಓಕೆ ಅಂದರು. ಸರಿ ಅಂದ್ಬಿಟ್ಟು ಒಂದೆರಡು ವೀಡಿಯೋ ಮಾಡಿಸ್ಕೊಂಡೆ. ನಮ್ಮ ಕೆಲಸ ಆದರೆ ಸಾಕಲ್ಲ, ಅವ್ರು ಹೇಗಿದ್ದರೆ ನಮಗೇನಾಗಬೇಕಾಗುತ್ತೆ. ಸೊ ರಾಯರ ದರ್ಶನ ಚೆನ್ನಾಗಾಯಿತು. ಗುರುವಾರ ಅಂತ ಹೋದರೆ ತುಂಬ ರಶ್ ಇರುತ್ತೆ. ಸೊ ಬೇರೆ ದಿನಗಳಲ್ಲಿ ಬಂದರೆ ನೋಡಿ ಈ ಥರ ಆರಾಮಾಗಿ ಅವರ ದರ್ಶನ ಮಾಡಿಕೊಂಡು ಆರತಿ ಬೇಕು ಅಂದರೆ ಆರತಿ ಕೂಡ ಮಾಡಿಬಿಟ್ಟು ನಾವು ಸ್ವಲ್ಪ ಧ್ಯಾನ ಏನಾದರೂ ಇಷ್ಟ ಆಗೋರು ಮಾಡಿಬಿಟ್ಟು ಬರ್ಬೋದು. ನನಗೆ ಬೇರೆ ದಿನಗಳಲ್ಲಿ ಹೋಗಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ತುಂಬ ಪೀಸಾಗಿರುತ್ತೆ. ನೋಡಿ ಎಷ್ಟೊತ್ತು ಬೇಕಾದ್ರೂ ಅವ್ರನ್ನ ದರ್ಶನ ಮಾಡಿಬಿಟ್ಟು ಆರತಿ ಮಾಡಿಬಿಟ್ಟು ಬರ್ಬೋದು. ಇದು ನಾನು ತೊಗೊಂಡಿದ್ದು ಆರತಿ, ತುಪ್ಪದ ಆರತಿ. ಇದು 5 ಬತ್ತಿಗೆ 30 ರುಪೀಸ್ ಆಗುತ್ತೆ. ಇನ್ನೂ ಜಾಸ್ತಿ ಇದೆ. ಮಾಡಿಬಿಟ್ಟು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಬಂದೆ. ಇದು ವರ್ಷದಲ್ಲಿ ಕಲಿತಂತ ನಾನು ಪಾಠ. ಹೊಸ ವ್ಯಕ್ತಿ ಬರ್ತಾ ಇರ್ತಾರೆ, ಹಳೆಯ ವ್ಯಕ್ತಿ ಹೋಗ್ತಾ ಇರ್ತಾರೆ. ಬಟ್ ನಾವಾಗಿರಬೇಕು ಅಂತ ಒಂದು ಮಾತ್ರ ಚೆನ್ನಾಗಿ ಕಲಿತ್ಕೊಂಡೆ. ನಂಬಿದವರ ಕೈ ಬಿಡದ ಬಂಧು ಅಂದರೆ ಇವರೊಬ್ಬರೇ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವರವರ ನಂಬಿಕೆ ಮೇಲೆ. ಬಟ್ ಇವ್ರು ನಾನು ತುಂಬ ನಂಬಿದ್ದೀನಿ. ಬಟ್ ಯಾವತ್ತೂ ಕೈ ಬಿಟ್ಟಿಲ್ಲ. ಮುಂದೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಯಾರು ಬೇಸರ ಮಾಡ್ಕೊಂಡೇಳಿ ವೀಡಿಯೋ ಫುಲ್ಲು ನೋಡಿ ಅಂತ ಕೇಳ್ತಾ ಇದ್ದೀನಿ. ಮೇನ್ ಸನ್ನಿಧಿಯಿಂದ ಮುಗಿಸ್ಕೊಂಡು ಮತ್ತೊಂದು ರಾಯರ ಸನ್ನಿಧಿ ಇದೆ ಪಕ್ಕದಲ್ಲೇ, ಅಲ್ಲಿ ಮಂಗಳಾರತಿ ತೊಗೊಂಡು ನೆಕ್ಸ್ಟು ನಾನು ಹೊರಟೆ. ಫುಲ್ಲು ಫ್ರೀ ಇರೋದ್ರಿಂದ, ಯಾರೂ ಇಲ್ಲದೆ ಇರೋದ್ರಿಂದ ವಿಡಿಯೋ ಮಾಡಿಕೊಂಡೇ ಬಂದೆ. ಯಾರಾದರೂ ಇದ್ದರೆ ನಮ್ಮನ್ನೇ ನೋಡ್ತಾ ಇರ್ತಾರಲ್ಲ ಅಂತ ಒಂದು ಸ್ವಲ್ಪ ಮನಸ್ಸು ಇದಾಗುತ್ತೆ. ಸೊ ಯಾರೂ ಇಲ್ಲದೆ ಇರೋದ್ರಿಂದ ಫುಲ್ಲು ವೀಡಿಯೋ ಮಾಡಿಕೊಂಡೇ ಇವತ್ತು ದೇವಸ್ಥಾನ ಸುತ್ತಿದ್ದೀನಿ. ಹಾಗೆ ಇದನ್ನು ದರ್ಶನ ಮುಗಿಸ್ಕೊಂಡು ಬುಕ್ ಶಾಪ್ ಕಡೆ ಬಂದೆ. ನೋಡ್ತಾ ಇರ್ಬೋದು ಎಷ್ಟು ಫ್ರೀಯಾಗಿದೆ ಅಂತ. ಅಲ್ಲಿರೋದನ್ನ ಎಲ್ಲ ಒಂದೊಂದೇ ಫುಲ್ಲು ಕೂಲಂಕುಷವಾಗಿ ನೋಡಿ ನಾನು ಬಂದಿದ್ದು ಬುಕ್ ಶಾಪ್ ಹತ್ರನೇ. ಫಸ್ಟ್ ನಾನು ಅಲ್ಲಿಗೆ ಹೋಗಿ ಯಾವ್ಯಾವ ಬುಕ್ಸ್ ಇದೆ, ಹೊಸ್ದಾಗಿ ಯಾವುದ್ಯಾವ್ದು ಬಂದಿದೆ ಅಂತ ಚೆಕ್ ಮಾಡ್ತಾ ಇರ್ತೀನಿ. ಮಕ್ಕಳು ಬುಕ್ಸು, ನಾಲೆಡ್ಜ್ ಬುಕ್ಸು, ಏನೇನೋ ಇದೆ ಬುಕ್ಸು. ಮತ್ತು ದೇವರ ಬುಕ್ಸುಗಳು ಕೂಡ ಇದ್ದಾವೆ. ಭಗವದ್ಗೀತೆ ಮತ್ತು ರಾಯರ ಅವ್ರ ಜೀವನ ಚರಿತ್ರೆ ಆ ಥರ ಎಲ್ಲ ಇದೆ ನೋಡಿ. ಈ ಥರ ಎಲ್ಲ ತುಂಬ ಚೆನ್ನಾಗಿದೆ. ಇದು ಶೋಕೇಶ್ಗೆಲ್ಲ ಇಡೋಕ್ಕೆ, ಪೂಜೆ ಮಾಡೋರು ಕೂಡ ಹಾಕ್ಬೋದು. ಮತ್ತು ಕ್ಷಣ ಹೊತ್ತು ನಿಮಗೆ ಹೇಳಿದ್ದೆ ಲಾಸ್ಟ್ ಟೈಮ್ ಒಂದ್ಸಲ, ಅದನ್ನು ನೋಡಿದೆ. ಬಟ್ ಈ ಸಲ ಯಾವುದು ಬುಕ್ ತೊಗೊಂಡ್ಲಿಲ್ಲ, ಇರವೇ ಓದೋಣ ಫಸ್ಟು ಅಂದ್ಬಿಟ್ಟು. ಆಮೇಲೆ ಎಲ್ಲ ನೋಡಿ ಬಂದಾಗ ಟೈಮ್ ನೋಡಿದ್ರೆ ಆಲ್ರೆಡಿ ಟೈಮ್ ಆಗೇ ಹೋಗಿತ್ತು. ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾನು ಹೊರಟು ಬರಬೇಕಾಗಿತ್ತು. ಸೊ ಅದೆಲ್ಲ ಮುಗಿಸಿ ನಾನೀಗ ಆಚೆ ಬರ್ತಾಯಿದ್ದೀನಿ. ಸೊ ಇನ್ನು ಮುಂದೆ ನನ್ನ ಲೈಫ್ ಸ್ಟೈಲ್ನ ನನ್ನ ವೀಡಿಯೋದಲ್ಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಹಾಕ್ತಾಯಿರ್ತೀನಿ. ಖುಷಿಯಾಗಿ ನೋಡಿ ಎಂಜಾಯ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.